ಹಾಯ್ ಗೈಸ್, ಗೆದ್ದಲು ಹಿಡಿದು ಹೋಗಿದೆ. ಕೆಲವು ಮರ ಉಂಟು, ಅದರಲ್ಲಿ ಕಟ್ಟಿಗೆ ಆಯಿತು, ಪೀಸ್ ಪೀಸ್ ಆಗಿ ಹೋಗಿದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಡೈಲಿ ವಿತ್ ದೀಪು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇವಾಗ ಬಂದಿರುವಂಥದ್ದು ಇಲ್ಲಿ ಈ ಕೆರೆ ನೋಡಲಿಕ್ಕೆ, ಅದರ ಜೊತೆಗೆ ಇಲ್ಲಿ ಕೆಲವೊಂದು ಕಟ್ಟಿಗೆ ಎಲ್ಲ ಉಂಟು. ಇದನ್ನು ತಗೊಂಡು ಹೋಗ್ಲಿಕ್ಕೆ ಅಂತ ಬಂದಿರುವಂಥದ್ದು ಗೈಸ್. ಏನು ಅಂದರೆ ಇವು ಕಟ್ಟಿಗೆ ತುಂಬ ಹಳೆಯದಾಗಿದೆ. ಹೇಗೆ ಅಂದರೆ ಇದು ಕಡ್ದದ್ದು, ಅಂದರೆ ಕಡ್ದು ಎಷ್ಟು 1 ವರ್ಷ ಆಯ್ತಾ ಏನೋ ಕಾಣ್ತದೆ. ಮತ್ತು ಇದು ಒಣಗಲಿಕ್ಕೆ ತುಂಬ ದಿವಸ ತಗೊಳ್ತದೆ. ಇವಾಗ ಇಲ್ಲಿ ನೋಡ್ಬೋದು, ಇದಕ್ಕೇನು ಗೆದ್ದಲು ಹಿಡಿದು ಹೋಗಿದೆ. ಕೆಲವು ಮಣ್ಣು ಥರ ಆಗಿದೆ ಈ ಎಲ್ಲ ಪಾರ್ಟ್ ನೋಡಿ, ಇಲ್ಲಿ ಮಣ್ಣು ಬಂದಿರುವಂಥದ್ದು ಇದಕ್ಕೆ. ಆದರೆ ಇದು ಬಚ್ಚಲು ಮನೆ ಉರಿಸಲಿಕ್ಕೆ, ಬಿಸಿ ನೀರು ಕಾಯಿಸಲಿಕ್ಕೆಲ್ಲ ಯೂಸ್ ಆಗ್ತದೆ ಈ ಕಟ್ಟಿಗೆ. ಒಳಗಡೆ ಅನ್ನ ಬೇಯಿಸಲಿಕ್ಕೆಲ್ಲ ಅಷ್ಟು ಯೋಗ್ಯವಾದಂತಹ ಕಟ್ಟಿಗೆ ಏನಲ್ಲ. ಅದಕ್ಕೋಸ್ಕರ ಬಿಸಿ ನೀರು ಕಾಯಿಸ್ಬೋದು ಅಂತ ಹೇಳಿ ತೆಕ್ಕೊಂಡು ಹೋಗಲಿಕ್ಕೆ ಬಂದದ್ದು. ಹಾಗೆ ಗೈಸ್, ಇವಾಗ ಸಂಜೆ ಕೂಡ ಆಗ್ತಾ ಬಂತು. ಇವತ್ತು ಮಂಗಗಳು ಕೂಡ ಕಾಣ್ತಾ ಇಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ಆದರೆ ಆ ತೆಂಗಿನ ಮರಕ್ಕೆಲ್ಲ ಬರ್ತದೆ ಮಂಗಗಳು. ಇಲ್ಲಿ ಅಂಬಟೆ ಮರ ಕೂಡ ಉಂಟು, ಕೆಲವೊಂದು ಅಂಬಟೆ ಕೂಡ ಇಲ್ಲಿ ಕಾಣ್ಬೋದು ನಾವು. ಇಲ್ಲಿ ಪ್ರಕೃತಿ ಮಾತ್ರ ಸೂಪರ್ ಉಂಟು ಗೈಸ್. ಇಲ್ಲಿ ನಾನು ಕೂತ ಪ್ಲೇಸ್ ಕೂಡ ಹಾಗೆ. ಇಲ್ಲಿ ಒಂದು ಕೆರೆ ಉಂಟು ನೋಡಿ, ಇಲ್ಲಿ ಒಂದು ಅದರ ತುಂಡೆಲ್ಲ ಇಲ್ಲಿಗೆ ಬಿದ್ದಿರುವಂಥದ್ದು. ಈ ಕೆರೆಯ ನೀರನ್ನು ಯೂಸ್ ಮಾಡೋದಿಲ್ಲ. ಅವತ್ತು ನಾವು ಚಿಕ್ಕದಿರುವಾಗೆಲ್ಲ ಈ ನೀರನ್ನು ಯೂಸ್ ಮಾಡ್ತಿದ್ವಿ. ಅಂದರೆ ನಮಗೆ ಸ್ವಲ್ಪ ನೀರಿನ ಸಮಸ್ಯೆ ಇತ್ತು. ಆ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ನಾವು ಬಟ್ಟೆ ಎಲ್ಲ ತೊಳಿತಿದ್ವಿ. ಇವಾಗ ಇಲ್ಲ. ಹಾಗೆ ಈಗೆಲ್ಲ ಕಲರವ ಕೂಡ ಆ ಕಡೆಯಿಂದ ಕೇಳ್ತಾ ಉಂಟು ನೋಡಿ, ಗಮನಿಸಿ. ಎಸ್, ಕೇಳ್ತದಲ್ಲ. ಬಹಳ ಪ್ರಶಾಂತವಾಗಿ ಉಂಟು ಈ ಒಂದು ಪ್ಲೇಸ್ ಗೈಸ್. ಇದು ಆಲದ ಮರ, ಪೀಸ್ ಪೀಸಾಗಿ ಹೋಗಿದೆ. ಅಮ್ಮ ಇಲ್ಲಿ ಆಗಲೇ ಸ್ವಲ್ಪ ಕಟ್ಟಿಗೆಯನ್ನು ಕಟ್ ಮಾಡಿ ಹಾಕಿದ್ರು, ಅದನ್ನು ಎತ್ತಿಕೊಂಡು ಹೋಗಬೇಕೀಗ. ಎಲ್ಲವನ್ನು ತಗೊಂಡು ಹೋಗ್ತಾ ಇರ್ತೇನೆ. ಇಲ್ಲಿ ನೀವು ಕಾಣ್ಬೋದು, ದೊಡ್ಡ ಒಂದು ಬಲ್ಲೆ ಟೈಪ್ ಉಂಟು. ಇಲ್ಲಿ ನೀರು ಕೂಡ ಉಂಟು ಗೈಸ್ ನೋಡಿ, ಬಲ್ಲೆ ಹಿಡಿದೋಗಿದೆ ಆಯಿತಾ. ಇಲ್ಲಿ ನೀರುಂಟು. ಈ ನೀರು ಯೂಸ್ ಮಾಡುವಂಥದ್ದು, ಅಂದರೆ ಅಲ್ಲಿ ಆ ಕಡೆ ಗದ್ದೆ ಉಂಟು, ಆ ಗದ್ದೆಗೆ ಈ ನೀರು ಹೋಗುವಂಥದ್ದು. ಆದರೆ ಇವಾಗ ಏನಾಗಿದೆ ಅಂದರೆ ಬೇಸಾಯ ಇಲ್ಲ. ಅಂದರೆ ಈ ವರ್ಷ ಅದು ಏನೇಲು ಅಂತ ಹೇಳ್ತಾರೆ ನಮ್ಮ ಈ ಕಡೆ, ಆ ಒಂದು ಬೇಸಾಯ ಮಾಡಿದ್ದಾರೆ. ನೆಕ್ಸ್ಟ್ ಸುಗ್ಗಿ ಬೇಸಾಯ ಮಾಡಲಿಲ್ಲ. ಆ ಕಾರಣದಿಂದಾಗಿ ಈ ನೀರು ಸುಮ್ಮನೆ ವೇಸ್ಟ್ ಆಗ್ತಾ ಉಂಟು ನೋಡಿ. ಅದು ಅಲ್ಲಿ ಒಂದು ದೊಡ್ಡ ಕೆರೆ ಉಂಟು, ಅಲ್ಲಿಂದ ಬರುವಂಥದ್ದು. ಈ ರೀತಿ ನೋಡಿ ಹೇಗೆ ಉಂಟಂತ. ಜೇನಿನ ಗೂಡಿರುವ ಹಾಗೆ ಸೌಂಡ್ ಕೇಳ್ತಾ ಉಂಟು. ಇಲ್ಲಿಂಟು, ಇಲ್ಲೆಲ್ಲ ಸಣ್ಣದಿರುವಂತಹ ಚಿಕ್ಕ ಚಿಕ್ಕ ರಂಧ್ರಗಳುಂಟು ಗೋಡೆಗಳಲ್ಲಿ, ಅದರಲ್ಲಿರ್ತದೆ. ಮೇ ಬಿ ಇದೇ ಆಗಿರ್ಬೋದು. ಈ ಒಂದು ನೀರಿಗೆ ಈ ಥರ ನೊಣಗಳೆಲ್ಲ ಹಾರೋದಾಗಿರ್ಬೋದು, ಇರ್ಬೋದು ಇಲ್ಲಿ. ಇಲ್ಲಿ ಅಮ್ಮ ಕೂಡ ಕರಿತಾ ಇದ್ದಾರೆ, ಹೋಗುವ ನೋಡಿ. ನಾನು ಕ್ರಾಕ್ಸ್ ಹಾಕಿಕೊಂಡು ಬಂದದ್ರಲ್ಲಿ ಆಯಿತು ಗೈಸ್. ಇಲ್ಲಿ ಜಾರಿ ಕೂಡ ಬಿದ್ದೆ ಆಗ ಬರುವಾಗ ಗೈಸ್. ಇಲ್ಲಿ ಇದೊಂದು ತುಳುವಲ್ಲಿ ಇದನ್ನು ಹೊಟ್ಟೆದ ಪುಂಡೆಲ ಅಂತ ಹೇಳ್ತಾರೆ ಈ ಒಂದು ಗಿಡವನ್ನು. ಯಾಕೆ ಅಂದರೆ ಇದು ಅವತ್ತಿನ ಕಾಲದಲ್ಲಿ ನೀರನ್ನು ಆಚೆ ಈಚೆ ಪಾಸ್ ಮಾಡಲಿಕ್ಕೆಲ್ಲ ತಗೊಂಡು ಹೋಗ್ತಿದ್ರಂತೆ. ಅಂದರೆ ಅದರ ಬಗ್ಗೆ ನನಗೆ ಸರಿಯಾಗಿ ಐಡಿಯಾ ಗೊತ್ತಿಲ್ಲ. ಕಟ್ಟಿಗೆ ಆಯಿತು. ಇನ್ನು ಅಲ್ಲಿ ಒಂದು ಕಟ್ಟಿಗೆ ಕಟ್ಟಿ ಇಟ್ಟಿದ್ದಾರೆ, ಅದನ್ನು ಅಮ್ಮ ತಗೊಂಡು ಹೋಗ್ತಾರೆ. ಇದನ್ನು ನಾನು ತಗೊಂಡು ಹೋಗ್ತೇನೆ. ಈಗ ಅರ್ಧ ತನಕ ಅವರು ತಗೊಂಡು ಹೋಗ್ತಾರೆ. ಹೋಗುವ. ಇಲ್ಲಿ ತೆಂಗಿನ ಗರಿಗಳು ಕೂಡ ತುಂಬ ಬಿದ್ದಿರುವಂಥದ್ದು. ಇದಿನ್ನು ಮಳೆಗಾಲದಲ್ಲಿ ನಮಗೆ ಯೂಸ್ ಆಗ್ತದೆ. ಈ ಕಟ್ಟ ನನಗೆ, ಅಲ್ಲಿ ಒಂದು ಕಟ್ಟ ಉಂಟು, ಅದು ಅಮ್ಮನಿಗೆ. ಇದು ಬಚ್ಚಲು ಮನೆಗೆ.
ಬಿಸಿ ನೀರು ಕಾಯಿಸಲಿಕ್ಕೆ ಯೂಸ್ ಆಗ್ತದೆ. ಅದು ಅನ್ನ ಇಡಲಿಕ್ಕೋ ಅದಕ್ಕೆಲ್ಲ ಯೂಸ್ ಆಗ್ತದೆ. ಇಲ್ಲಿ ಅಮ್ಮನಿಗೆ ಅರ್ಜೆಂಟ್ ಆಗ್ತಾ ಉಂಟು, ಹೋಗುವ ಅಂತ ಹೇಳ್ತಾರೆ, ಯಾಕೆಂದರೆ ಸಂಜೆ ಆಗ್ತಾ ಕೂಡ ಬಂತು. ಓಕೆ ಗೈಸ್, ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಮುಂದಿನ ಹೊಸ ವ್ಲಾಗಲ್ಲಿ ಸಿಗ್ತೇನೆ. ಅದು ಕೂಡ ನಂದು ಹೊಸ ವ್ಲಾಗ್, ಅಂದರೆ ಫಸ್ಟ್ ವ್ಲಾಗ್ ಈ ಥರ ಮಾಡುವಂಥದ್ದು. ಮುಂದೆ ಒಳ್ಳೊಳ್ಳೆಯ ಕಂಟೆಂಟೊಂದಿಗೆ ಮುಂದೆ ಸಿಗ್ತೀನಿ ಗೈಸ್. ಅಲ್ಲಿವರೆಗೆ ಟಾಟಾ ಬಾಯ್. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಏನು ಮಾಡ್ತಿದ್ದೀನಿ.